ತೊಕ್ಕೋಟು ಸಾಯಿ ಪರಿವಾರದ 38ನೇ ದಿನ ಅಕೇರಿದ ದಿನದ ಅನ್ನದಾನದ ಸೇವೆಡು ಪಾಲು ಪಡೆಯಿನ ಶ್ರೀ ಶಬರಿಮಲೆ ಕ್ಷೇತ್ರದ ಸಹಾಯಕ ಮೇಲ್ಶಾಂತಿಯರು ಶ್ರೀ ಈಶ್ವರ್ ಚಂದ್ರ ಸಾಯಿ ಪರಿವಾರದಕ್ಕಳು ಪ್ರತಿದಿನದ ಅನ್ನದಾನದ ಮೂಲಕ ದೇವೇರನ ಸೇವೆ ಮಾಡ್ತಿದ್ದೇರು. ತನ್ನ ಶಬರಿಮಲೆ ಕ್ಷೇತ್ರಡ್ಲ ಅನ್ನದಾನಗ ಪುದರ್ ಪಡೆಯಿನ ಕ್ಷೇತ್ರ ಆ ಯೋಗಡು ತಂಕಲ ಇನಿ ಮೂಲು ಅನ್ನದಾನದ ಸೇವೆಡು ಭಾಗವಹಿಸರೆ ಭಾಗ್ಯ ತಿಕ್ಕದನು. ಅನ್ನದಾನದ ಸೇವೆಗೆ ಸಹಾಯ ಕೊರನಕ್ಲೆಗ್ ಸಾಯಿ ಪರಿವಾರದಕ್ಲೆಗ್ ದೇವೇರನ ಅನುಗ್ರಹ ಏಪಲ ಉಪ್ಪಡು ಪಡೆದು ಆಶೀರ್ವಚನದ ಪಾತ್ರ ಬಂಡೇರು. ತೊಕ್ಕೋಟು ಸಾಯಿ ಪರಿವಾರದ ಅನ್ನದಾನದ ಸೇವೆ ಸೋಮವಾರ 38ನೇ ದಿನ
ಆಯ್ನ ಸಂದರ್ಭಡ್ ನಿರಾಶ್ರಿತರು ನಿರ್ಗತಿಕರು ವಲಸೆ ಕಾರ್ಮಿಕರನ್ನ ಬಂಗನು ತೂದು ಅಕ್ಲೆಗೆ ಮಧ್ಯಾಹ್ನ ಒಣಸು ಕೊರ್ಪಿನ ಯೋಜನೆ ಪಾಡ್ದು 38 ದಿನ ಅನ್ನದಾನದ ಸೇವೆ ನಡಪಾಯ. ಪ್ರತಿದಿನಲ ಇದಕ್ಕೆ ದಾನಿಲು ಮಲ್ಲ ರೀತಿಯ ಸಹಕಾರ ಕೊಡ್ತೇರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿಯರು ತಂಕಲ್ನ ಕ್ಷೇತ್ರಡ್ ಅಡುಗೆಗೆ ಬೋಡಿತಿನ ವ್ಯವಸ್ಥೆಯನ್ನು ಮಲ್ಪಾದು ಅವೇನು ಪ್ಯಾಕೆಟ್ ಮಲ್ತದು ಕೊರೊಂದುಲ್ಲೇರು. ಇತ್ತೆ ಲಾಕ್ಡೌನ್ ಸಡಲಿಕೆ ಆಯ್ನ ಹಿನ್ನೆಲೆಡು ಸೋಮವಾರಗೂ ಈ ಅನ್ನದಾನದ ಸೇವೆಯನ್ನು ಅಕೇರಿ ಮಲ್ಪುವ ಪಂಡದು ಶ್ರೀ ಪ್ರವೀಣ್ ಎಸ್ ಕುಂಪಲ ತಂಕ್ಲೆಗೆ ಸಹಾಯ ಕೊರನ ಮಾತೆರೆಗಳ ಈ ಸಂದರ್ಭಡು ಸೊಲ್ಮೆ ಸಂದಾಯರು. ಸಾಯಿಬಾಬಾನ ಅನುಗ್ರಹ ಕರಿನ ವರ್ಷಗಳು ಶಿರಡಿಗೆ ಎಂಗಳ ತಂಡ ಬಾಬನ ಒಂಜಿ ಸನ್ನಿಧಾನಕ್ಕೆ ಪೋದಿತ್ತ ಆಯ್ಕೆ ಅವು ಹೋದ ನಂಚಿನ ಈ ವರ್ಷಕ್ಕೆ ಅಂದರೆ ಫೆಬ್ರವರಿ ತಿಂಗಳಿಗೆ 1 ವರ್ಷ ಆಗ ಎಂಗಳು ಇಂಚೆಲೆ ಒಂಜಿ ಬಾಬನ ದರ್ಶನ ಪ್ರತಿ ವರ್ಷ ಎಲ್ಲ ಪೋಪುನಕ್ಲೆ ಒಂಜಿ ಮಾತೆರ್ಲ ಚಂದ್ರಾಸ್ ಪಂಡಿತ ಎಂಗಳು ಮಾತೆರ್ಲ ಪುರುಷೋತ್ತಮ ಕಲ್ಲಾಪುರ ಅಂಚನೆ ಈ ವರ್ಷ ಎಂಕ್ಲೆ ಒಂಜಿ ದಾದನ ಬಾಬನ ಪುದಾಡ ಒಂದು ಯೋಗ ಭಾಗ್ಯ ತಿಕ್ಕೊಂಡು ಕರಿನ 37 ದಿನದ ಇಂಚಲ ಅಶಕ್ತರಿಗೆ ವಲಸೆ ಕಾರ್ಮಿಕರಿಗೆ ನಿರ್ಗತಿಕರಿಗೆ ಇಂಚಿತ್ತಿ ಭಿಕ್ಷುಕರೆ ಮಾತೆರೆಗಳ ವನಸ್ಪಟ್ಟನಂಚಿನ ಕೊರೋನಾ ಲಾಕ್ಡೌನದ ಒಂಜಿ ಸಂದರ್ಭಡು ವನಸ್ಪಟ್ಟನಂಚಿನ ಎಟ್ಟೆ ಒಂಜಿ ಬೇಲೆನ ಅವಕಾಶನ ನಮಗೆ ಬಾಬಾ ಮಲ್ತು ಕೊಡ್ತೇರು ಐಕ್ ಮಸ್ತ್ ಕರಿನ 38 ದಿನದಲ್ಲಿ ಇಂಕ್ಲ ರೀತಿಯ ಕೊರತೆ ಆತಿಜಿ ಮತ್ತು ಬೆತ್ತ ಬೆತ್ತ ದಾನಿನಕ್ಲು ಮಾತೆರ್ಲ ನಮಗೆ ಒಂಜಿ ಸಹಕಾರ ಕೊರ್ನೇದಾತ್ರ ಅನ್ನದಾಸೋಗ ಸಹಕಾರ ಕೊರ್ನೇದಾತ್ರನೇ ಇಂಕ್ಲ ಇಂಜಿ ಕಾರ್ಯ ಚಟುವಟಿಕೆ ಯಶಸ್ವಿಯಾண்டு ಇನಿ ಇಂಕ್ಲು ಇನ್ನು ಲಾಕ್ಡೌನ್ ಸಡಿಲಿಕ್ಕೆ ಆಜಿನ ಇನ್ನೊಂದು ದುಂಬು ಕೊನಪು ನಡೀತ ಇಂಗ್ಲೀಷ್ ಗೋಡೆಮುಟ್ಟ ಮಂಡ ಸಮಾಜಡ್ ಏತ್ 10% ಹಾಲ್ ಜನಗಳು 90% ಜನಗಳು ಎಡ್ಡೆಂತನಕ್ಲು ಇಲ್ಲಿಗೆ ದಯಪಂಡ ಉದಾಹರಣೆ ಹೆಂಚಿಲ್ಲ ದಯಪಂಡ ಒಂಜಿ ಪುಟ್ಟು ಬರ್ಬೇಕು ಮದುವೆ ವರ್ಷಕ್ಕೂ ಮಾತೆಲ್ಲ ಇಂಕಲ ಒಂಜಿ ಸಾಯಿ ಪರಿವಾರದ ಅನ್ನದಾನ ಸೇವೆ ಇನ್ನು ಆಚರಣೆ ಮಾಡ್ತೀರಿ ನೀ ಗೀತೇಶ್ ನಕಲು ಅಂಚೆನೆ ಅದು ಅಂಚೆನೆ ಇನ್ನು ಎಂಕ್ಲೆ ಜುಲೈ ಮುಟ್ಟಲ ಅನ್ನದಾಸೋಗ ಸೇವೆ ಕೊರ್ಪುನಕಲು ಎಂಕ್ಲೆಗೆ ಇತ್ತೀರು ಆಲ ಲಾಕ್ಡೌನ್ ಸಡಿಲಿಕ್ಕೆ ಏನಿದಾಗ ಜನಕ್ಕೂ ಕೂಡ ಬೇಲೆಗೆ ಆರಾಮ ಏನಿರ್ದ ಹತ್ರ ಇನ್ನಿಕ್ಕೆ ಎಂಗಳು 38 ದಿನಕ್ಕೆ ನಿರಂತರವಾದ ಅನ್ನದಾಸವಾದ 38 ದಿನಕ್ಕೆ ಉಂತವನ ಈ ಪೊರ್ತುಡು ಮತ್ತು ಮಸ್ತ್ ಸಮಾಜದ ಬೇತೆ ಜನಗಳೇ ಮಸ್ತ್ ಜನಗಳು ತೂಯ್ಯ ಇಂಚೆಂಚಿನ ವ್ಯವಹಾರ ಮಲ್ಪರೆ ಇಂಚೆಂಚಿನ ಕಷ್ಟಡುಲ್ಲೇರು ಪೂರ ತೂಯ್ಯ ಇದು ಕೊರೋನಾ ಲಾಕ್ಡೌನ್ 40 ದಿನಟ್ಟು ಅಂಚನೆ ಹತ್ರ ಈ ಸಂದರ್ಭಡು ಬಾರಿ ಎಂಕ್ಲೆಗೂ ಒಂಜಿಮೇಟ್ ಸೇವೆ ಮಲ್ತನಂಚಿನ ಸಂತೃಪ್ತಿ ಭಾವನೆ ಇರ್ತದಲ್ಲ ಒಂಜಿಮೇಟ್ ದುಃಖಲ ದಯಪಂಡ ಆ ಅಂಚಿತ್ತಿ ಒಂಜಿ 300 ಜನನು ಎಂಕಲ ಒಡನಾಡಿ ಅದು ದಿನಾಲ ಎಂಕಲು ಬಣ್ಣಗಳ ಗಾಡಿ ಉಂಟನಾಗ ಮನಸ್ಸು ಕೊರ್ಲೆ ಪಡೆದ ಇದೊಂದು ಸಂತೃಪ್ತಿ ಆವತ್ತೇನೆ ಅಂಚಿತ್ತಿ ಜನಗಳ ನಡುವೆ ಎಂಕ್ಲು ಬೇರೆ ಏನೇ ಎಂಕ್ಲು ಒಂಜಿ ಭಾಗ್ಯ ಪನ್ನೋದು ಬಾಬನ ಒಂಜಿ ಅನುಗ್ರಹ ಇಲ್ಲೆಲ್ಲಟ್ಟು ಎಂಕ್ಲೆಗೆ ಪ್ರತ್ಯಕ್ಷ ಪಕ್ಕ ಪರೋಕ್ಷವಾದ ಮಾತ ರೀತಿಯ ಸಹಕಾರ ಕೊಟ್ಟು ನಂಚಿನ ಎಂಕ್ಲ ಮಾತ ಕೆಲಸ ಎಂಕ್ಲ ಚಂದ್ರಾಜ್ ಪಂಡಿತ್ ಅವಸು ಎದುರೊಂದದೇ ಎಂಕ್ಲೆ ಬೆರಿಸಾಯ ಕೊಡ್ತಾರಲ್ಲ ಅವೆಚ್ಚಲಕ್ಕನೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಲ ಅವ್ರನ್ನ ಸ್ವಂತ ಪರಿಶ್ರಮ ಎತ್ತೋ ಸೇವೆಯನ್ನು ಮಂತದ್ದು ಈ ತೊಟ್ಟಿಗೆ ಎಂಕ್ಲ ಸಾಯಿ ಪರಿವಾರ ತೊಟ್ಟಿಗೆಲ್ಲ ದಿನನಿತ್ಯಲ್ಲ ಎಂಕ್ಲ ಚಟುವಟಿಕೆಗಳನ್ನು ಕೇಂದ್ರ ಪ್ರೋತ್ಸಾಹ ಮಂತದಿತ್ತಿನಾರು ಅವೆಲ್ಲ ಕಡೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಪದಾಧಿಕಾರನ ಗ್ರೂಪು ನಮ್ಮ ಮಾತೆರೆಗಳ ಅವೆಲ್ಲ ಕಡೆ ಇಲ್ಲಿ ವಿಶೇಷವಾದ 28 ದಿನದ ಅನ್ನದಾಸೋದ ಅಂತಿಮ ದಿನಟ್ಟು ಇಲ್ಲಿ ಶಬರಿಮಲೆದ ಸಹಾಯಕ ಮೇಲ್ಶಾಂತಿ ಆದ ಪುನಂಚಿನ ಈಶ್ವರ್ ಚಂದ್ರಲ ಬತ್ತದ ಒಂಜಿ ಭಾಗವಹಿಸಿನ ಪಂಡ ಬಾರಿ ಖುಷಿ ಹಾಕೊಂಡು ಅದಾದನ ಗೀತೇಶ್ ಮುಖಲ ಒಂಜಿ ಪುಣ್ಯ ಹಂದಲ ಪನ್ನೊಲ್ಲಿ ಚಿರಾದ ಈ ಸಂದರ್ಭಡು ಮಾತೆರೆಗಳ ಸುಲ್ಮೇಲೆ ಸಂದರ್ಭ ಕೊರೋನಾ ಪಂಡ ಮಹಾಮಾರಿ ದೇಶದ ನಾಶ ಆವಡು ಅಂಚೆನೆ ಜನಗಳು ಸುಖ ಸಂತೋಷದ ಬದುಕಡ ಪಂಡದ ಈ ಬಾಬಡ ಒಂಜಿ ಪ್ರಾರ್ಥನೆ ಮಂತಂದು ನನ್ನಲ ಸಾಯಿ ಪರಿವಾರದ ಚಟುವಟಿಕೆ ಉಂತುಜಿ ಬೇತೆ ಬೇತೆ ವಿದಟ್ ಸೇವೆದ ಮೂಲಕ ಸಾಯಿ ಪರಿವಾರ ಚಟುವಟಿಕೆಯಲ್ಲಿ ದುಂಬು ಕೊರ ಇರೋಲ್ಲ ಅವೆಲ್ಲ ಕಡೆ ಅನ್ನದಾಸದ ಒಟ್ಟಿಗೆ ಇಂಕ್ಲೆಗೆ ಭತ್ತನಂಚಿನ ಎತ್ತೋ ಬಡ ಬಗ್ಗೆರೆಗೆ ಆಹಾರ ಕಿಟ್ಟು ಕೊರ್ಪನಂಚಿನ ಅವೆಲ್ಲ ಇನಿ ಅನ್ನದಾಸೋದ ಉಂಟಾನಲ್ಲ ಪ್ರತಿ ಒಂಜಿ ಹಿಂದಿದ ವಲಸೆ ಕಾರ್ಮಿಕರಾಗಲೇ ಪೂರನೆಗಳ ಅರಿ ಕೊರ್ದು ನನ್ನ ದುಂಬುಗೆ ನಿಕ್ಲೆ ಬೇಯ್ಪದು ತಿಲ್ಲೆ ಮನ್ಪುನಂಚಿನ ಒಂಜಿ ನೆಲೆಟ್ ಇನ್ನು ಅರಿಲ ಕೊರ್ದು ಎಂಕ್ಲು ಈಗ ಒಂಜಿ ಕಾರ್ಯ ನಿನಗೆ ಮುಕ್ತಾಯ ಬಂದಲ್ಲ ಸೇವೆ ನನ್ನ ದುಂಬುಗಳ ನಡೆದೊಂದು ಮಾತ್ರೆಗಳ ಸ್ವಲ್ಪ ಸಾಯಿ ಪರಿವಾರದ ಅನ್ನದಾನದ ಸೇವೆಗೆ ತಂಕಲ್ನಲ ಎಲ್ಲಿಯ ಕಾಣಿಕೆ ಉಪ್ಪಡು ಪಂಡದು 38 ದಿನದ ಅನ್ನದಾನದ ಸೇವೆಗೆ ಸಹಾಯ ಕೊಡ್ತಾ ಪಂಡದು ಶ್ರೀ ಗೀತೇಶ್ ಬೊಕ ಶ್ರೀಮತಿ ಅಕ್ಷಿತಾ ಗೀತೇಶ್ ದಂಪತಿಗಳು ತೆರಿಪಾಯಿರು. ಸಾಯಿ ಪರಿವಾರದ ನಿನ್ನಿದ್ದ 38 ದಿನದ ವನಸ್ದ ಕುಕ್ಲೊಂಜಿ ಭಾರಿ ಅಡ್ಡೆ ಕಾರ್ಯಕ್ರಮವನ್ನು ಮಂತೊಂದುಲ್ಲೇರಿ ಅಂಚನೆ ಹೂವೇ ಕಷ್ಟ ಬರ್ತನ ಇಂಕ್ಲ ಈ ತುಕ್ಕೋಡು ಪರಿಸರಕ್ಕೆ ಕಷ್ಟ ಗೊತ್ತಿದ್ದಂದೆ ಮಸ್ತ್ ಜನ ಈ ಸಾಯಿ ಪರಿವಾರದ ಟೀಮ್ ದಕ್ಕಲು ಭಾರಿ ಅಡ್ಡೆ ಕೆಲಸ ಮಾಡ್ತೀರಿ ಸುರುಕಾದಕ್ಕಲೆ ಧನ್ಯವಾದ ಸಮರ್ಪಣೆ ಮಂತೊಂದು ಅಂಚನೆ ಈ ಮೂಲೆಡೆ ಹೂವೇ ಕಷ್ಟ ಬರ್ತನಲ್ಲ ಒಂಜಿ ಕಷ್ಟಕ್ಕೆ ಸ್ಪಂದನೆ ಮನ್ಪುನಂಚಿನ ಈ ಸಾರಿ ಒಂಜಿ ಅಧ್ಯಕ್ಷ ಸ್ಥಾನ ಕೊರ್ನಂಚಿನ ಚಂದ್ರಾಸ್ ಪಂಡಿತ ಚಂದ್ರನ್ ಎಂಕ್ಲ ಆರು ಭಾರಿ ಅಡ್ಡೆ ಕೆಲಸನ ಮಂತಿದ್ದೀರಿ ಈ ಏರಿಯಾಡಿ ಅಂಚನೆ ರವಿಯನ್ನೆಲ್ಲ ಇನ್ನ ಗ್ರಾಮ ಬೆಲ್ಮ ಗ್ರಾಮದ ಭಾರಿ ಅಡ್ಡೆ
ಪೂರಾ ವಸ್ತುನ ಕುರ್ದು ಅಲ್ಪಲ ಕಷ್ಟ ಬರಲಿಕ್ಕೆ ತೂಯೆ ರವಿಯನ್ನೇ ಅಂಚನೆ ಇಂಕ್ಲ ಅಕ್ಕ ಧನಲಕ್ಷ್ಮಿ ಅಕ್ಕಲ 6ನೇ ಅಡ್ಡೆ ಬೇಲೆ ಬಂತು ಅಂಚನೆ ಪ್ರತಿಯೊಂದು ಏರೋ ಮಸ್ತ್ ಜನ ಬೇಲೆ ಬಂತದನೆ ಅಕ್ಕ ಪೂರ ಧನ್ಯವಾದ ಸಲ್ಲಿಸ ಒಂದು ಈ ಅಡ್ಡೆ ಬೇಲೆ ಅಂಚನೆ ತುಕ್ಕೊಂಡು ಬಿರೋಜು ಟೀಮ್ ಉಂಟಿಗೆ ಮಿತ್ರ ಏನಾರ ಮಯ್ಯ 150 ಅನ್ನಿಸ್ಬಿಟ್ಟು ಕೊಡ್ಬೇರಿಗೆ ಅಕ್ಲೇನ ಧನ್ಯವಾದ ಸಲ್ಲಿಸೊಂದು ಈ ಕಾರ್ಯಕ್ರಮ ಪ್ರತಿಯೊರು ಇಂಕ್ಲ ಪರ ಧನ್ಯವಾದ ಸಲ್ಲಿಸ ಒಂದು ಎನ್ನ ಮಾತನ್ನು ನಿರಂತರ ಅನ್ನದಾನದ ಸೇವೆ ನಡಪಾಯಿನ ಸಾಯಿ ಪರಿವಾರದ ಸೇವೆ ಸಮಾಜಕ್ಕೆ ನನಲಾತು ಒದಗಡು ಪಂಡದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂದ ಶ್ರೀ ಗಣೇಶ್ ಪೊದ್ವಾಳ್ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಿಜೆಪಿ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಅವರು ಸಾಯಿ ಪರಿವಾರದ ಅನ್ನದಾನದ ಸೇವೆಗೆ ಅವಕ್ಕೆ ಸಹಕಾರ ಕೊರ್ನ ದಾನಿಲೆಗ್ ಅಭಿನಂದನೆ ಸಂದಾಯರು. ಕೊರೋನಾದ ಈ ಲಾಕ್ಡೌನಿನ ಸಮಯದಲ್ಲಿ ನಮ್ಮ ತೊಕ್ಕೋಟು ಸಾಯಿ ಪರಿವಾರ ಹಾಗೂ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕಾರ್ಯಕರ್ತರು ಸೇರಿ ಈ ಮಾಡಿರುವ ಈ ಅನ್ನದಾನ 39ನೇ ದಿವಸ ಮಾಡಿರುವ ಒಳ್ಳೆ ಕೆಲಸ. ಜನರಿಗೊಂದು ಇನ್ನು ಮುಂದೆ ಇಂಥ ಕಷ್ಟದ ಸಮಯದಲ್ಲಿ ದಾರಿ ತೋರಿಸುವ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದಿಂದ ಜಿಲ್ಲಾ ಘಟಕದಿಂದ ನನ್ನ ಸ್ವಾಮಿ ಶರಣಮಯ್ಯ. ಕೊರೋನಾ ಮಹಾಮಾರಿಯ ಸಂಕಷ್ಟವನ್ನು ಎದುರಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ತೊಕ್ಕೋಟಿನ ಈ ಭಾಗದಲ್ಲಿ ಬೇರೆ ಬೇರೆ ಪರಿಸರಗಳಲ್ಲಿ ಇವತ್ತು ನಮ್ಮ ಸಾಯಿ ಪರಿವಾರ ಮಾಡುವಂಥ ಕೆಲಸ ನಿಜವಾಗಿಯೂ ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡಬೇಕಾದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿರತಕ್ಕಂಥ ಜನರಿಗೆ ಆಹಾರವನ್ನು ನೀಡುವಂಥದ್ದು, ಅವರಿಗೆ ಊಟೋಪಚಾರವನ್ನು ಮಾಡುವಂಥದ್ದು, ದಿನಸಿ ಸಾಮಗ್ರಿಗಳನ್ನು ಕೊಡುವಂಥದ್ದು ನಿಜವಾಗಿಯೂ ಬಹಳ ದೇವರು ಮೆಚ್ಚುವಂಥ ಒಂದು ಕೆಲಸ ಅಂತ ಹೇಳುತ್ತಾ ಸಾಯಿ ಪರಿವಾರದ ನಮ್ಮ ಬಿಜೆಪಿಯ ಈ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಗೌರವಾನ್ವಿತ ಚಂದ್ರಹಾಸ್ ಪಂಡಿತ್ ಅವರು ಮತ್ತು ನಮ್ಮ ಪುರುಷೋತ್ತಮ ಕಲ್ಲಾಪು ಜೊತೆಗೆ ನಮ್ಮ ಪ್ರವೀಣ್ ಕುಂಪಲ್ರವರು ದೀಕ್ಷಿತ್ರವರು ಒಟ್ಟು ಎಲ್ಲ ಈ ಒಂದು ಸಾಯಿ ಪರಿವಾರದ ತಂಡದವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡುತ್ತಾ ನಾನು ಪ್ರತಿ ಸರಿ ಈ ಭಾಗದ ಇದನ್ನು ನೋಡ್ತಾ ಇದ್ದೇನೆ. ಬಹಳಷ್ಟು ಜನ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡಂಥದ್ದು. ಅದರಲ್ಲೂ ಕೂಡ ಈ ಒಂದು ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನು ಮಾಡುತ್ತಿರುವಂತಹ ಸಾಯಿ ಪರಿವಾರದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ಇಡೀ ಜನಸಮುದಾಯವನ್ನು ವ್ಯಾಪಕವಾಗಿ ಹರಡಿದರೂ ಇವಾಗ ಒಂದು ನಿಯಂತ್ರಣಕ್ಕೆ ಬರುತ್ತಿರುವಂಥ ಒಂದು ಸಂದರ್ಭ. ಮತ್ತೊಮ್ಮೆ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದು, ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಿಯನ್ನು ನೀಡುವುದರ ಮೂಲಕ ಜನಸಾಮಾನ್ಯರ ಜನಜೀವನ ಯಥಾಸ್ಥಿತಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಇವತ್ತು ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ಈ ಒಂದು ಕೊರೋನಾ ಮಹಾಮಾರಿಯ ಮುಕ್ತಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಹಕರಿಸಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ಸಾಯಿ ಪರಿವಾರದ 38 ದಿವಸಗಳ ನಿರಂತರವಾದ ಒಂದು ಕಾರ್ಯವನ್ನು ನಿಜವಾಗಿಯೂ ಎಲ್ಲ ಜನ ಇವತ್ತು ಮೆಚ್ಚುವಂಥ ಕೆಲಸವನ್ನು ಮಾಡಿದಂಥ ಸಾಯಿ ಪರಿವಾರದವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನಮಗೆಲ್ಲರಿಗೂ ಕೂಡ ಆದಷ್ಟು ಬೇಗನೆ ಕೊರೋನಾ ಮಹಾಮಾರಿಯಿಂದ ಮುಕ್ತಿಯನ್ನು ಶ್ರೀ ಭಗವಂತನು ದೊರಕಿಸಿಕೊಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ. ಮಹಾಮಾರಿ ಕೊರೋನಾದ ವಿರುದ್ಧ ಹೋರಾಟದ ಲಾಕ್ಡೌನ್ನ ಈ ಸಂದರ್ಭದಲ್ಲಿ ಸಾಯಿ ಪರಿವಾರ ಸಂಘಟನೆ ತೊಕ್ಕೋಟು ಯುವಕರ ತಂಡ ಮಾಡಿದಂಥ ಸಾಧನೆಯ ಇವತ್ತು ಕೊನೆಯ ದಿನ 38ನೇ ದಿವಸದ ಎಲ್ಲ ಅನ್ನದಾಸೋಹದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕೊನೆಯ ದಿವಸದ ಅನ್ನದಾಸೋಹಕ್ಕೆ ಬಂದಂತಹ ಶ್ರೀ ಕ್ಷೇತ್ರ ಶಬರಿಮಲೆಯ ಸಹಾಯಕ ಶಾಂತಿಯಾದಂತಹ ಶ್ರೀ ಈಶ್ವರಚಂದ್ರವರು, ಹಾಗೆ ಅಯ್ಯಪ್ಪ ಸೇವಾ ಸಮಾಜಂನ ಜಿಲ್ಲಾ ಅಧ್ಯಕ್ಷರಾದಂತಹ ಗಣೇಶ್ ಪೊದ್ವಾಲ್ರವರು, ಕಾರ್ಯದರ್ಶಿಯಾದಂತಹ ಶರತ್ ಕೆಂಬಾರ್ರವರು, ಹಾಗೆ ಇವತ್ತಿನ ಅನ್ನದಾನವನ್ನು ಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರ ಜಿತೇಶ್ ಕುಕ್ಕದಗಟ್ಟೆ ದಂಪತಿಗಳಿಗೂ, ಶ್ರೀಕಾಂತ್ ದಂಪತಿಗಳಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀ ಪ್ರವೀಣ್ ಕುಂಪಲ್ರವರೇ ಹಾಗೂ ಪುರುಷೋತ್ತಮ್ ಕಲ್ಲಾಪುರವರೇ ಹಾಗೂ ದೀಕ್ಷಿತ್ ಪೂಜಾರಿ ಅವರೇ ಹಾಗೆಲ್ಲ ತಂಡದ ಎಲ್ಲ ಸದಸ್ಯರೇ ವಿಶೇಷವಾದಂಥ ಕೆಲಸದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಭಾಳ ಸಂತೋಷ.
ಕಳೆದ ಒಂದು ವರ್ಷದ ಮೊದಲು ಶಿರಡಿ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಸುಮಾರು 100-125 ಜನ ಯಾತ್ರಿಗಳೊಂದಿಗೆ ಹೊರಟಂಥ ಒಂದು ಈ ಸಂಘಟನೆ ಆದ್ದರಿಂದ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಿದೆ. ಇವತ್ತು ಆ ಒಂದು ಸಂಘಟನೆ ಎಲ್ಲ ಸಮಾಜದ ಕೆಲಸಗಳನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಅನ್ನದಾಸೋಹವನ್ನು ಮಾಡುವಂಥವರೆಗೂ ಕೂಡ ಬಂದು ತಲುಪಿದೆ. ಈ ಸಂಘಟನೆ ಇನ್ನಷ್ಟು ಬಲಿಷ್ಠಗೊಳ್ಳಲು ಈಗ ಕಾರಣಕರ್ತರಾಗಿದೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಜನಸೇವೆ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಆದರೂ ಕೂಡ ಈ ಸಾಯಿ ಪರಿವಾರದ ಎಲ್ಲ ಯುವಕರು ಒಂದಾಗಿ ನಮ್ಮ ಕುಂಪಲ ದುರ್ಗಾಪರಮೇಶ್ವರ ದೇವಸ್ಥಾನದ ಶಾಂತಿಯವರ ಮೂಲಕವಾಗಿ ಅಲ್ಲಿ ಎಲ್ಲ ಮಹಿಳೆಯರ ಒಂದು ಒಗ್ಗೂಡುವಿಕೆಯಿಂದ ಆ ಅನ್ನದಾನದ ಸೇವೆಯನ್ನು ಮಾಡಿ ಅಲ್ಲಿಂದ ತಂದು ತೊಕ್ಕೋಟ ಪರಿಸರದ ಎಲ್ಲ ನಿರಾಶ್ರಿತರಿಗೆ ನೀಡುವ ಮೂಲಕವಾಗಿ ಆ ನಿರಾಶ್ರಿತರ ಕಣ್ಣೊರೆಸುವಂಥ ಕೆಲಸವನ್ನು ಈ ಸಂಘಟನೆ ಮಾಡಿದೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಎಲ್ಲ ಕಾರ್ಯಕರ್ತರೊಂದಿಗೆ ನಾನು ಕೂಡ ಬೆರೆಯುವಂಥ ಸಂದರ್ಭ ನನಗೂ ಕೂಡ ಭಾಳ ಸಂತೋಷ ನೀಡಿದೆ. ಹಾಗಾಗಿ ಅವರೆಲ್ಲರಿಗೂ ಇವತ್ತು ನಾನು ಅಭಿನಂದನೆ ಸಲ್ಲಿಸಬೇಕಾಗಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಇವತ್ತು ಲಾಕ್ಡೌನು ಸ್ವಲ್ಪ ಸಡಿಲಿಕೆಯನ್ನು ಕೊಟ್ಟಿದೆ. ಆದರೂ ಕೂಡ ನಾವೆಲ್ಲರೂ ಜಾಗೃತರಾಗಿದ್ದುಕೊಂಡು ಈ ಕೊರೋನಾ ಮಹಾಮಾರಿಯೊಟ್ಟಿಗೆ ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗ್ತದೆ. ಯಾಕಂದರೆ ಸರ್ಕಾರ ಖಾಲಿ ಕಾನೂನನ್ನು ಸ್ವಲ್ಪ ಸಡಿಲ ಮಾಡಿದ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾದಂಥ ಇದನ್ನು ಕೊಡಲಿಲ್ಲ. ಹಾಗಾಗಿ ನಾವೆಲ್ಲರೂ ಇನ್ನು ಮುಂದೆ ಕೂಡ ಈ ಸಿಕ್ಕಂಥ ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳದೆ ಈ ಕೊರೋನಾ ಯುದ್ಧದ ಹೋರಾಟದಲ್ಲಿ ಇನ್ನೂ ಕೂಡ ನಾವು ಹೋರಾಟಿ ಆ ಕೊರೋನಾ ಎಂಬ ಮಹಾಮಾರಿಯನ್ನು ಈ ಜಗತ್ತಿನಿಂದ ಓಡಿಸುವಂಥ ನಮ್ಮ ಕೆಲಸ ಪ್ರಮುಖವಾಗಿದೆ. ಹಾಗಾಗಿ ನಾವೆಲ್ಲರೂ ಸರ್ಕಾರದ ಏನು ಸಲಹೆ ಸೂಚನೆಗಳಿದೆ, ಕಾನೂನುಗಳಿದೆ, ಅದನ್ನು ತಕ್ಕ ಪಾಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೊರೋನಾವನ್ನು ಓಡಿಸುವಂಥ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಮುಂದಿನ ದಿನಗಳಲ್ಲಿ ಈ ಕೊರೋನಾ ಮಹಾಮಾರಿ ಜಗತ್ತಿನ ದೂರವಾಗಲಿ ಅನ್ನುತ್ತಾ ಇವತ್ತು ನಡೆದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಆಹಾರವನ್ನು ಕೊಟ್ಟಂಥ ಎಲ್ಲ ಭಗವದ್ಭಕ್ತರಿಗೆ ಮತ್ತು ಎಲ್ಲ ದಂಪತಿಗಳಿಗೂ ಈ ಸಂದರ್ಭದಲ್ಲಿ ದೇವರ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಮಾಧ್ಯಮದವರಿಗೆ ವಿಶೇಷವಾಗಿ ಅಭಿನಂದನೆ ನೀಡಬೇಕು. ಯಾಕಂದರೆ ಹೊಸ ಕೊರಲ ಎಲ್ಲ ಚಾನಲ್ನ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಎಲ್ಲ ಮಾಡಿದಂಥ ಕಾರ್ಯವನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಪ್ರಚಾರದ ಉದ್ದೇಶದಲ್ಲ, ಆದರೆ ಆ ಯುವಕರಿಗೆ ಒಂದು ಸ್ಫೂರ್ತಿ ಬರುವಂಥ ನಿಟ್ಟಿನಲ್ಲಿ ಅವರು ಪ್ರಚಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಯುವಕರು ಸ್ಫೂರ್ತಿಗೊಂಡು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಪ್ರಮುಖರು ಶ್ರೀ ಶರತ್ ಕೇಮಾರು, ಶ್ರೀಮತಿ ರೂಪಾ ವಿಷ್ಣು ಮಾಡೂರು, ಸಾಯಿ ಪರಿವಾರದ ಸರ್ವಶ್ರೀ ಪುರುಷೋತ್ತಮ ಕಲ್ಲಾಪು, ಗಣೇಶ ಶಿಲ್ಪಿ, ದೀಕ್ಷಿತ್ ಪೂಜಾರಿ ತೊಕ್ಕೋಟು, ಪ್ರದೀಪ್ ಶ್ರೀಯನ್, ಸತೀಶ್ ಭಟ್ನಗರ, ಅರುಣ್ ಪೂಜಾರಿ, ಕುಶಾಲ್ ರಾಜ್, ರಾಜೇಶ್ ಯೂಬಿ, ಗೌತಮ್ ಆಚಾರ್ಯ, ನವೀನ್ ಕುಜುಮಗದ್ದೆ, ಶ್ರೀಕಾಂತ್ ಗಟ್ಟಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಅನ್ನದಾನದ ಸೇವೆಯನ್ನು ನಡಪಾಯಿರು.